ಉಡುಪಿ ಜಿಲ್ಲೆಗೆ ಆಗಮಿಸಿದ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ಸಿಗರು ದೈವದ ಆಯುಧ ಕಡ್ಸಲೆಯನ್ನ ಕೊಟ್ಟರೆ ತಪ್ಪೇನು? ಬಿಜೆಪಿಯವರು ದೈವದ ಪ್ರಭಾವಳಿಯನ್ನ ಕೊಟ್ಟಿಲ್ವೇ? ಹಿಂದೂ ದೇವರುಗಳ ಎಲ್ಲಾ ಆಯುಧಗಳನ್ನ ಬಿಜೆಪಿ ಕೊಟ್ಟಿದೆ. ಅತಿಥಿಗಳಿಗೆ ದೇವರ ವಿಗ್ರಹವನ್ನ ಕೊಡುವ ಸಂಪ್ರದಾಯ ಇದೆ. ಆದರೆ ಕಾಂಗ್ರೆಸ್ನವರು ಮಾಡಿದ್ರೆ ಮಾತ್ರ ತಪ್ಪೇ ಎಂದು ಉಡುಪಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು ಗರಂ ಆಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ದೈವದ ಪರಿಕರಗಳಿಗೆ ಪ್ರತಿಷ್ಠಾಪನೆ ಮಾಡಿದರೆ ಮಾತ್ರ ಶಕ್ತಿ ಬರುತ್ತದೆ. ಬಿಜೆಪಿಯವರು ಮೋದಿಯನ್ನೇ ರಾಮನ ಅವತಾರ ಎಂದು ಹೇಳ್ತಾರೆ. ವ್ಯಕ್ತಿಯನ್ನೇ ದೇವರು ಎಂದು ಹೇಳುವವರಿಗೆ ಇದು ಶೋಭೆ ತರಲ್ಲ. ಉಡುಪಿಗೆ ಆಗಮಿಸಿದ ಡಿಕೆ ಶಿವಕುಮಾರ್ಗೆ ದೈವಗಳ ಕಡ್ಸಲೆಯನ್ನ ನೀಡಿ ಹೆಬ್ರಿ ಬ್ಲಾಕ್ ಅಧ್ಯಕ್ಷ ಮಂಜುನಾಥ ಪೂಜಾರಿ ಸನ್ಮಾನಿಸಿದ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ವ್ಯಾಪಕ ಟೀಕೆ ವ್ಯಕ್ತವಾಗಿರುವಂತೆಯೇ ಸ್ಪಷ್ಟನೆ ನೀಡಿರುವಂತಹ ಜಿಲ್ಲಾಧ್ಯಕ್ಷರು, ಡಿಕೆ ಶಿವಕುಮಾರ್ ಒಬ್ಬ ಧಾರ್ಮಿಕ ವ್ಯಕ್ತಿ. ದೈವ ದೇವರುಗಳ ಬಗ್ಗೆ ಡಿಕೆಶಿಗೆ ಅಪಾರ ಶ್ರದ್ಧೆ ಇದೆ. ಮಂಜುನಾಥ ಪೂಜಾರಿ ಕೂಡ ಒಂದು ದೈವಸ್ಥಾನದ ಮುಖ್ಯಸ್ಥರು. ಪವಿತ್ರ ಪೂಜನೀಯ ಭಾವನೆಯಿಂದ ಕಡ್ಸಲೆಯನ್ನ ನೀಡಿ ಗೌರವವನ್ನ ಮಾಡಲಾಗಿತ್ತು ಎಂದು ಅಶೋಕ್ ಕೊಡವೂರು ಹೇಳಿಕೆಯನ್ನ ನೀಡಿದ್ದಾರೆ. ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಎಲ್ಲೇ ಹೋದರೂ ಕೂಡ ಅವರೊಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಪ್ರತಿ ದೈವ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟು ಅದರ ಆಶೀರ್ವಾದ ಪಡೆದೇ ಅವರು ಮುಂದೆ ಹೋದರು. ಅಂಥ ಒಬ್ಬ ವ್ಯಕ್ತಿ ಇಲ್ಲಿ ಬಂದಾಗ ನಮ್ಮ ಹೆಬ್ರಿ ಬ್ಲಾಕಿನ ಅಧ್ಯಕ್ಷರು ಶ್ರೀಮಾನ್ ಮಂಜುನಾಥ್ ಪೂಜಾರಿ ಅವರು ಕೂಡ ಒಬ್ಬ ದೇವಸ್ಥಾನದ ಮುಖ್ಯಸ್ಥರಾಗಿ ಅವರು ದೇವರ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇರತಕ್ಕಂಥ ಒಬ್ಬ ವ್ಯಕ್ತಿ. ಅವರನ್ನು ಗೌರವಿಸುವಾಗ ನಮ್ಮ ದೇವರಲ್ಲಿ ಬಳಸ್ತಕ್ಕಂಥ ಏನು ಕಡ್ಸಲೆ ಉಂಟ ಅದನ್ನೊಂದು ಪವಿತ್ರ ಪೂಜಾ ಭಾವನೆಯಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪೇನು? ನೀವು BJPಯವರು ನಮ್ಮ ಎಷ್ಟೋ ಜನಕ್ಕೆ ಮೊನ್ನೆ ತಾನೇ ನಮ್ಮ ಇವರು ನವೀನ್ ಕುಮಾರ್ ಕಟೀಲ್ ಅವರು ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಈ ದೈವದ ಪ್ರಭಾವಳಿಯನ್ನೇ ಕೊಟ್ಟದ್ದು ನಾನು ಕಂಡಿದ್ದೇನೆ. ಎಷ್ಟೋ ಸಮಯದಿಂದ ನಾವು ಗದೆಯನ್ನು ಕೊಡೋದಾಗಲಿ ದೇವರ ಎಲ್ಲ ವಿಷಯವನ್ನು ನಾವು ಕೊಡ್ತಿದ್ದೇವೆ. ಯಾಕೆ? ಅದು ಬಿಡಿ, ನೀವು ದೇವಸ್ಥಾನಕ್ಕೆ ಹೋದರೆ ಯಾವುದೇ ಒಬ್ಬ ಅತಿಥಿ ಬಂದಾಗ ದೇವರ ವಿಗ್ರಹವನ್ನೇ ಕೊಡ್ತೇವೆ. ಅದರಲ್ಲಿ ತಪ್ಪಿಲ್ಲ, ಆದರೆ ಇಲ್ಲಿ ತಪ್ಪಿಲ್ಲ. ಅದು ಕೂಡ ನಾನು ಕೇಳಿದಾಗೆ ಯಾವುದೇ ಒಂದು ವಿಗ್ರಹ ಆಗಲಿ ಯಾವುದೇ ಒಂದು ದೇವರ ಪ್ರತೀಕಗಳಿದ್ದರೆ ಅದನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಮಾತ್ರ ಅದಕ್ಕೆ ಆ ಶಕ್ತಿಗೆ ಬರ್ತದೆ. ಇಲ್ಲಾಂದರೆ ಅದನ್ನು ಗೌರವಯುತವಾಗಿ ನಡ್ಕೊಳ್ತಾರೆ.